ಬಂಟ್ವಾಳ ತಾಲೂಕಿನ ಬಿಟ್ಲ ಕಾಸರಗೋಡು ರಸ್ತೆಯ ಬಿಟ್ಲದ ಕುದ್ಲು ಪದವು ಸಮೀಪ ನಿರ್ಮಾಣಗೊಂಡಿರುವ ಎಸ್ಆರ್ ಕಂಪನಿಯ ಪ್ರಥಮ್ ಪೆಟ್ರೋಲ್ ಪಂಪ್ನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ಕೇರಳ ಗಡಿಭಾಗವಾಗಿರುವ ಕುದ್ದುಪದವು ಎಂಬಲ್ಲಿರುವ ಸುಸಜ್ಜಿತ ಮೈದಾನದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನೊಳಗೊಂಡು ಈ ಪಂಪ್ ನಿರ್ಮಾಣಗೊಂಡಿದೆ. ಪೆರುವಾಯಿ, ಅಡ್ಯನಡ್ಕ, ಮಾಣಿಲ, ಕನ್ಯಾನ, ಬೆರಿಪದವು, ಕುದ್ದುಪದವು ಮೊದಲಾದ ಕಡೆಗಳ ಜನರು ಪೆಟ್ರೋಲ್ ಡೀಸೆಲ್ಗಾಗಿ ವಿಟ್ಲ ಹಾಗೂ ದೂರದ ಕಾಸರಗೋಡು ಕಡೆಗೆ ತೆರಳಬೇಕಾಗಿತ್ತು. ಇದೀಗ ಮಧ್ಯಭಾಗದಲ್ಲೇ ಪೆಟ್ರೋಲ್ ಪಂಪ್ ನಿರ್ಮಾಣಗೊಂಡಿದ್ದರಿಂದ ಜನರಿಗೆ ತುಂಬಾನೇ ಪ್ರಯೋಜನವಾಗಲಿದೆ. ಪಂಪ್ ಅನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಮಾನವೀಯ ಮೌಲ್ಯಗಳನ್ನ ಯುವ ಪೀಳಿಗೆಗೆ ನೀಡುವ ಕಾರ್ಯವಾಗಬೇಕು ಎಂದು ಹೇಳಿದ್ರು. ಸಾಮರಸ್ಯದ ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ. ಅಂತ ಒಂದು ಇಸ್ಲಾಂ ಧರ್ಮದ ಪ್ರತಿಪಾದಕರಾಗಿ ಉಳ್ಳಾಲದ ಮೋಸ್ಕಿನ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥವರು ಕೂಡ ಈ ವೇದಿಕೆಯಲ್ಲಿರ್ತಕ್ಕಂಥವರಿಗೂ ಗೌರವವನ್ನು ಸಲ್ಲಿಸಿಕೊಂಡು ನಮ್ಮ ಪೆರುವಾಯಿ ಚರ್ಚಿನ ಧರ್ಮಗುರುಗಳು, ನಮ್ಮ ಹತ್ತಿರದವರು ಗುರುಗಳು ಬಹಳಷ್ಟು ಸಾಮರಸ್ಯವನ್ನು ಕೊಟ್ಟು ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಆಶೀರ್ವಚನ ನೀಡಿ ಹತ್ತಿರದಲ್ಲಿ ಉತ್ತಮ ಸೇವೆ ಸಿಗಬೇಕೆಂಬುದು ಜನರ ಅಪೇಕ್ಷೆ ಅಂತ ಒಂದು ಬೇಡಿಕೆಯನ್ನ ಖುದ್ದು ಪದವಿನಲ್ಲಿ ಚೌಟರು ನೀಡಲು ಮುಂದಾಗಿದ್ದಾರೆ. ಮಾಲಕರು ಮಾಡುವ ಉತ್ತಮ ಕಾರ್ಯವನ್ನ ಸಿಬ್ಬಂದಿ ವರ್ಗದವರು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆಯಂತ್ರ. ಅಧ್ಯಕ್ಷನಾದ ಮೇಲೆ ಇವರ ಧರ್ಮ ಬೇರೆ, ಹಿಂದೂ ಧರ್ಮ, ದೇವಶ್ಯ ಕುಟುಂಬದಲ್ಲಿದ್ದವರು. ಆದರೆ ಉಳ್ಳಾಳ ಧರ್ಮಕ್ಕೆ ನಾವು ಚಿಕ್ಕದಿರುವಾಗ ಕೇಳಿದ್ದೇವೆ, ಮಂಜೇಶ್ವರ ಒಂದು ಸಂಪರ್ಕ ಇದೆ, ಮುಲ್ಕಿ ಬಪ್ಪನಾಡಲ್ಲಿ ಸಂಪರ್ಕ ಇದೆ. ಆ ರೀತಿಯ ಒಂದು ಸಂಪರ್ಕವನ್ನು ಚೌಟ ಸಹೋದರರು ನಮ್ಮೊಂದಿಗೆ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಬಹಳಷ್ಟು ನಿಯತ್ತುಗಳನ್ನು, ಹರಕೆಗಳನ್ನು ಕೂಡ ಹಾಕುವಂಥದ್ದು ಕಂಡಾಗ ಈ ಸೌತ್ ಕೇಂದ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಮೊದಲಿನ ಪರಿಪಾಲನೆಯನ್ನು ಬೆಳೆಸುವಂತಹ ಜನ ಇನ್ನೂ ಇದ್ದಾರೆ ಅಂತಿರುವಂತದ್ದನ್ನು ನಾವು ಅರ್ಥ ಮಾಡಬೇಕಾಗಿದೆ. ನಾವು ಯಾಕೆ ಪೆರುವಾಯಿ ಫಾತಿಮಾ ಮಾತಿಯಾ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಆಶೀರ್ವಚನ ನೀಡಿ ನಿರುದ್ಯೋಗ ಸಮಸ್ಯೆ ಈ ಭಾಗದಲ್ಲಿದ್ದು ಉದ್ಯೋಗ ಸೃಷ್ಟಿಯಾಗುವುದು ಉತ್ತಮ ವಿಚಾರ. ಊರಿನ ಅಭಿವೃದ್ಧಿಗೆ ಇಂತಹ ಹೂಡಿಕೆಗಳು ಅನಿವಾರ್ಯವಾಗಿದೆ. ಜನರಿಗೆ ಉಪಕಾರವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ನಡೆದಾಗ ಊರು ಬೆಳೆಯಲು ಸಾಧ್ಯವಿದೆ ಎಂದು ಹೇಳಿದ್ರು. ಕರೆಗೆ 48 ಮಂದಿ ಕೆಲಸಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ನಿರುದ್ಯೋಗದ ಸಮಸ್ಯೆ ನಮ್ಮ ಊರಿನಲ್ಲಿದೆ. ಅದನ್ನು ಅರ್ಥೈಸಿ ಏನಾದರೂ ಮಾಡ್ಬೇಕಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ. ಅದರ ಬಗ್ಗೆ ಇಲ್ಲಿ ಸ್ಥಳ ಕೂಡ ಹುಡುಕ್ತಾ ಇದ್ದೆ. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟಿ ಅವರನ್ನು ಕೂಡ ನಾನು ಭೇಟಿ ಮಾಡಿದ್ದೆ. ಆದರೆ ಇದೊಂದು ಒಳ್ಳೆಯ ಕೆಲಸ, ಪೆಟ್ರೋಲ್ ಪಂಪು ಇಲ್ಲಿ ಉದ್ಘಾಟನೆ ಆಗುವುದು. ಯಾಕಂತ ಹೇಳಿದ್ರೆ ಇದು ಊರಿಗೆ ಬೇಕು. ಊರು ಉದ್ಧಾರ ಆಗಬೇಕಾದ್ರೆ ಇಂಥ ಸಂಸ್ಥೆಗಳು ಬರಬೇಕು. ಖುದ್ದು ಪದವು ಪರಿಸರ ಕೇಪು ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಟ್ಟಿದ್ದು, ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ್ ತಾಳ್ವ ಹಾಗೂ ಸದಸ್ಯ ಅಬ್ದುಲ್ ಕರೀಂ ಖುದ್ದು ಪದವು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಉಡುಪಿ ಅಡಪಾಡಿ ಉಮಾಮಹೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಪುಂಡಲಿಕಾ ಭಟ್, ಎಸ್ಆರ್ ಕಂಪನಿಯ ಮ್ಯಾನೇಜರ್ ಸಂತೋಷ್ ಕುಮಾರ್, ಲಕ್ಷಣಿ ಆರ್ ಚೌಟಾ, ಎಸ್ಆರ್ ಕಂಪನಿಯ ನಮಿತಾ, ದುಬೈಯ ಶಟಪ್ ಗ್ರೂಪ್ ಆಫ್ ಕಂಪನಿಯ ಫೈನಾನ್ಸ್ ಡೈರೆಕ್ಟರ್, ಪ್ರಥಮ್ ಪೆಟ್ರೋಲ್ ಪಂಪ್ ಮಾಲಕ ದೇವಸ್ಯ ರಾಜಶೇಖರ್ ಚೌಟಾ, ಪ್ರಥಮ್ ಪೆಟ್ರೋಲ್ ಪಂಪ್ನ ವ್ಯವಸ್ಥಾಪಕ ಜಗದೀಶ್ ಶೆಟ್ಟಿ ಮುಳಿಗುತ್ತು, ಸಾಯೇಶ್ವರಿ ದಿನೇಶ್ ಶೆಟ್ಟಿ ಪಟ್ಲಗುತ್ತು, ಶರತ್ ಶೆಟ್ಟಿ ಪಡುಪಳ್ಳಿ, ಪುರುಷೋತ್ತಮ್ ಭಂಡಾರಿ ಅಡ್ಯಾರು ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.